ಎಸ್. ನೈಮಿಷೇ ಅನಿಮಿಷಾ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಾಸಮಂ ಆಶತ. ಒಂದು ಸಲ ನೈಮಿಷಾರಣ್ಯವೆಂಬ ಪುಣ್ಯಕ್ಷೇತ್ರ ಶೌನಕ ಮುನಿಗಳ ನೇತೃತ್ವದಲ್ಲಿ ಮಹರ್ಷಿಗಳೆಲ್ಲ ಸಭೆ ಸೇರಿದರು. ಭಗವಂತನನ್ನು ಹಾಗೂ ಅವನ ಭಕ್ತರನ್ನು ತೃಪ್ತಿಪಡಿಸಲು 1000 ವರ್ಷಗಳ ಮಹಾಯಾಗವನ್ನು ನಡೆಸುವುದು ಈ ಸಮಾವೇಶದ ಉದ್ದೇಶವಾಗಿತ್ತು. ಎಸ್. ಓಕೆ, ಈಗ ಶ್ಲೋಕಕ್ಕೆ ಬರುವ. ಎಸ್, ಪ್ರಭುಪಾದ ಎಂತ ಹೇಳ್ತಾರೆ ನೋಡುವ ಇದಕ್ಕೆ. ಇದು ಫಸ್ಟಿಗೆ ನಿನ್ನೆದು 3 ಶ್ಲೋಕದ ಬಗ್ಗೆ ಹೇಳುವ, ಮತ್ತೆ ನಾವು ಇದಕ್ಕೆ ಸ್ಟಾರ್ಟ್ ಮಾಡುವ. ನೋಡಿ, ಫಸ್ಟ್ ಶ್ಲೋಕ ಜನ್ಮಾದಿಯಸ್ಯ 2 ಧರ್ಮ ಪ್ರೋಜಿತ ಗೈತವ ಮತ್ತೆ ನಿಗಮ ಕಲ್ಪತರು 3ನೇ ಶ್ಲೋಕ. ಪ್ರಭುಪಾದ ಹೇಗೆ ವಿವರಿಸ್ತಾರೆ ಅಂದ್ರೆ, ಜನ್ಮಾದಿಯ ಫಸ್ಟ್ ಶ್ಲೋಕ ಸಂಬಂಧ, 2ನೇ ಶ್ಲೋಕ ಅಭ್ಯುದಯ, 3ನೇ ಶ್ಲೋಕ ಪ್ರಯೋಜನ. ಸಂಬಂಧ ಅಂದ್ರೆ ಈಗ ನಾನು ಯಾರು, ನಾನು ದೇಹ ಅಲ್ಲ, ನಾನು ಆತ್ಮ. ಪರಮಾತ್ಮ ಯಾರು, ಪ್ರಕೃತಿ ಅಂತ. ನನಗೆ ಮತ್ತೆ ಪರಮಾತ್ಮಗೆ ಏನು ಕನೆಕ್ಷನ್, ನನಗೆ ಮತ್ತೆ ಪ್ರಕೃತಿಗೆ ಏನು ಕನೆಕ್ಷನ್, ಪರಮಾತ್ಮ ಮತ್ತೆ ಪ್ರಕೃತಿಗೆ ಏನು ಕನೆಕ್ಷನ್, ಇದನ್ನೆಲ್ಲ ತಿಳಿಯುವಂಥದ್ದು ಇದು ಸಂಬಂಧ. 2 ಅಭ್ಯುದಯ. ಅಭ್ಯುದಯ ಅಂದ್ರೆ ತಿಳಿದ ಮೇಲೆ ಅದನ್ನು ನಾವು ಅಳವಡಿಸ್ಬೇಕು. ಖಾಲಿ ತಿಳಿದ್ರೆ ಏನು ಪ್ರಯೋಜನ ಇಲ್ಲ. ಈ ಜಪ ಮಾಡೋದು, ಕೀರ್ತನೆ ಮಾಡೋದು, ಓದುವುದು, ಇದು ಅದರ ಪ್ರೊಸೆಸ್ ಅಭ್ಯುದಯ. ಹಾಗೆ 2ನೇ ಶ್ಲೋಕ ಧರ್ಮ ಪ್ರೋಜಿತ ಕೈತವ, ಆ ಶ್ಲೋಕ ಅಭ್ಯುದಯ. 3ನೇ ಶ್ಲೋಕ ಅದು ಪ್ರಯೋಜನ, ನಿಗಮ ಕಲ್ಪದ ರೋಗಲಿತು. ಈಗ ಸಂಬಂಧ ಮತ್ತೆ ಅಭ್ಯುದಯ ಆದ್ರೆ ಪ್ರಯೋಜನ. ಪ್ರಯೋಜನ ಎಂತ ಪ್ರಯೋಜನ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ, ನಮ್ಗೆ ಇದು ಮಾಡಿದಲ್ಲಿ ನಮ್ಗೆ ಕೃಷ್ಣ ಪ್ರೇಮ ಸಿಗ್ತದೆ. ಈ 3 ಶ್ಲೋಕ ಆಯ್ತು. ಈಗ ನಾವು 4ನೇ ಶ್ಲೋಕಕ್ಕೆ. 4ನೇ ಶ್ಲೋಕದಲ್ಲಿ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಈ ವಾಯವ್ಯ ತಂತ್ರದಲ್ಲಿ ಬ್ರಹ್ಮ ಆಕ್ಚುಲಿ ಈ ಬ್ರಹ್ಮಾಂಡದ ಇಂಜಿನಿಯರ್ ಅವ ಬ್ರಹ್ಮ. ಮತ್ತೆ ಅಲ್ಲಿ ಒಂದು ಚಕ್ರ ಯೂನಿವರ್ಸ್, ಅದರ ಚಕ್ರದ ಹಬ್ ಅಂತ ಅಂದ್ರೆ ನೈಮಿಷಾರಣ್ಯ ಅಂತ. ಈಗ ಇಲ್ಲಿ ಕೂಡ ನೈಮಿಷಾರಣ್ಯ ಬಂದಿದೆ. ನೈಮಿಷಾರಣ್ಯ ಅದು ಹಬ್ ಅಂತ ಅಲ್ಲಿ ಹೇಳಿದ್ದಾರೆ. ಮತ್ತೆ ಈ ವರಾಹ ಪುರಾಣದಲ್ಲಿ ನೈಮಿಷಾರಣ್ಯ ಬಗ್ಗೆ ಉಂಟು. ಎಂತ ಅಂದ್ರೆ, ಆ ಜಾಗದಲ್ಲಿ ಎಂತಾದ್ರೂ ಒಂದು ಯಜ್ಞ ಮಾಡಿದ್ರೆ ಈ ಆಸುರಿ ಇದು ಪ್ರವೃತ್ತಿಯ ಜನರು ಅವರೆಲ್ಲ ಕಡಿಮೆ ಆಗ್ತಾರಂತೆ. ಅಂದ್ರೆ ಅವರ ಆಸುರಿ ಸ್ವಭಾವ ಎಲ್ಲ ಕಡಿಮೆ ಆಗ್ತಾರಂತೆ. ಇದು ಉಲ್ಲೇಖ ಉಂಟು. ಹಾಗಾಗಿ ಅಲ್ಲಿಯೇ ಶುಕಮುನಿ ಪರೀಕ್ಷಿತ್ ಮಹಾರಾಜ್ಗೆ ಭಾಗವತವನ್ನು ಹೇಳಿದ್ರು. ಮತ್ತೆ ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ಈ ಶಾಸ್ತ್ರ, ವೇದಿಕ್ ಶಾಸ್ತ್ರ, ವೇದಿಕ್ ಲಿಟ್ರೇಚರ್, ಅದನ್ನು ನಾವು ಹೇಗೆ ಅಂದ್ರೆ, ಈ ಹೆಚ್ಚಿನವರು ಈ ವಿಜ್ಞಾನಿಗಳು ಮತ್ತೆ ದೊಡ್ಡ ದೊಡ್ಡ ಫಿಲಾಸಫರ್ ಹೇಳುದು ಅದು ಮೈಥಾಲಜಿ, ಕಟ್ಟುಕತೆ. ದಯವಿಟ್ಟು ಸರ್, ಇದು ಮೈಥಾಲಜಿ ಅಲ್ಲ. ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಕೋಟ್ ಎಲ್ಲ ಉಂಟು. ಎಲ್ಲ ಪುರಾಣದಿಂದ ಎಲ್ಲ ಕಡೆಯಿಂದ ಕೋಟ್ ಉಂಟು. ಮತ್ತೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ, ಈ ಫಿಲಾಸಫರ್ ಅನ್ನು ರಾಸ್ಕಲ್ ಫಿಲಾಸಫರ್ ಅಂತ ಹೇಳ್ತಾರೆ ಪ್ರಭುಪಾದ. ಯಾಕೆಂದ್ರೆ ಅವರ ಎಂತ ಹೇಳುದು, ಅವರಿಗೆ ಗೊತ್ತಿಲ್ಲ, ಮತ್ತೆ ಇದನ್ನು ಅವರು ಕಂಡೆಮ್ ಮಾಡುವಂಥದ್ದು ಟೋಟಲಿ. ಹಾಗೆ ಪ್ರಭುಪಾದ್ ಅಂದ್ರೆ ಅವ್ರು ಪ್ರಭುಪಾದ್ ಓಪನ್ ಆಗಿ ಹೇಳ್ತಿದ್ರು. ಯಾಕೆಂದ್ರೆ ಅವರು ನಮ್ಗೆ ಹಾಗೆ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಪ್ರಭುಪಾದ್ ಅವರು 100% ಭಕ್ತಿಯಲ್ಲಿದ್ದಾರೆ. ಹಾಗೆ ಅವರಿಗೆ ಹೇಳ್ಬೋದು. ಏಕೆಂದ್ರೆ ಮಾಯ ಸ್ವಲ್ಪ ಕೂಡ ಅವ್ರನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಫುಲ್ ಟೋಟಲ್ ಕೃಷ್ಣ ಕಂಟ್ರೋಲ್ ಅಲ್ಲಿ ಇರ್ತಾನೆ. 100% ಭಕ್ತಿ ಬಂದ್ರೆ ಟೋಟಲ್ ಕೃಷ್ಣ ಕಂಟ್ರೋಲ್. ಮತ್ತೆ ಯಾರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತದೇ ಅವ್ರು ಯಾರಿಗೂ ಕೂಡ ಹೇಳಿ, ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎಂತಾಗ್ತದೆ, ಕೆಲವೊಮ್ಮೆ ಎಂತಾಗ್ತದೆ, ಅಂತ ವಿಜ್ಞಾನಿಗಳು ಅವರ ಪಾದಕ್ಕೆ ಅಡ್ಡ ಬೀಳ್ತಾ ಇದ್ರು. ರಿವರ್ಸ್ ಆಗ್ತದೆ. ಅಂದ್ರೆ ಕೃಷ್ಣ ಹಾಗೆ ವ್ಯವಸ್ಥೆ ಮಾಡ್ತಾನೆ, ಅವರ ಅಹಂಕಾರ ದರ್ಪವನ್ನೆಲ್ಲ ತೆಗಿತಾನೆ. ಮತ್ತೆ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಇದು ಹೇಗೆ ಆಯ್ತಂದ್ರೆ, ಪ್ರಭುಪಾದ ಹೇಳ್ತಾರೆ, ಇವರು ಸೈಂಟಿಸ್ಟ್ನವರ ಫಿಲಾಸಫಿ ಜಾಸ್ತಿ ಅಂದ್ರೆ 3000 ವರ್ಷ ಅಂತೆ.
ಮತ್ತೆ ಎಂತ ಅಂದ್ರೆ ನಮ್ಮ ಈ ವೇದಿಕ್ ಫಿಲಾಸಫಿ, ವೇದಿಕ್ ಅದು ತುಂಬಾ ಓಲ್ಡ್, ಪುರಾತನ. ಆದ್ರೆ ಇವರಿಗೆ ಎಂತ ಆಗ್ತದೆ ಅಂದ್ರೆ ಇವರ್ದೀಗ ಅವರು ಫಾಲೋ ಮಾಡುವಂತ ಡಾರ್ವಿನ್ ಥಿಯರಿ. ಡಾರ್ವಿನ್ ಥಿಯರಿಯಲ್ಲಿ ಎಂತ ಹೇಳುದಂದ್ರೆ ಕ್ರಿಯೇಷನ್ ಹ್ಯಾಪನ್ಡ್ ಬೈ ಚಾನ್ಸ್, ಅಂದ್ರೆ ಚಾನ್ಸ್ ಇಂದ ಕ್ರಿಯೇಷನ್ ಆಯ್ತು. ಅದು ಏನೋ ಚಾನ್ಸ್ ಇಂದ ಆಯ್ತು ಅಂತ. ಅವರಿಗೆ ಚಾನ್ಸ್ ಅಲ್ಲ, ಆ ಕ್ರಿಯೇಷನ್ ಆಗೋದು ಕೃಷ್ಣನಿಂದ, ಅದನ್ನು ಒಪ್ಪುದಿಲ್ಲ. ಹಾಗಾಗಿ ಡಾರ್ವಿನ್ ಥಿಯರಿ ಅವ್ರಿಗೆ ಎಂತ ಅಂದ್ರೆ, ಒಂದು ವೇಳೆ ಅವರಿಗೆ ಗೊತ್ತುಂಟು ಎಂತಂದ್ರೆ ಈ ನಮ್ಮ ಭಾರತದ ಈ ಸಂಸ್ಕೃತಿ, ಈ ವೇದಿಕ್ ಸೈನ್ಸ್ ಇದು ತುಂಬಾ ಪುರಾತನ ಗೊತ್ತು. ಆದ್ರೆ ಅದನ್ನು ಹೇಳಿದ್ರೆ ಮತ್ತೆ ಅವರ ಡಾರ್ವಿನ್ ಥಿಯರಿಗೆ ಏನು ಸ್ಕೋಪ್ ಇಲ್ಲ. ಅದಕ್ಕೋಸ್ಕರ ಅವರು ಅದನ್ನು ಇದು ಮಾಡ್ತಾ ಇದ್ದಾರೆ, ಪ್ರಭುಪಾದ್ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಗ್ರಾಜುವಲಿ ನಾವು ಡಾರ್ವಿನ್ ಥಿಯರಿ ಅಂತ ಹೇಳುದಂದ್ರೆ ನಾವು ಗ್ರಾಜುವಲಿ ನಮ್ದು ಈ ಚುರುಕಾಗ್ತಾ ಬಂದದ್ದು, ನಾವು ಡೆವಲಪ್ ಆಗ್ತಾ ಬಂದದ್ದು ಅಂತ ಹೇಳ್ತಾರೆ. ಇಲ್ಲಪ್ಪ, ಇದು ಪ್ರಭುಪಾದ್ ಹೇಳ್ತಾರೆ, ಇದು ತುಂಬಾ ಕೋಟಿ ವರ್ಷದಿಂದ ಉಂಟು. ಇದಕ್ಕೆ ಉದಾಹರಣೆ ಅಂತ ಅಂದ್ರೆ 4ನೇ ಅಧ್ಯಾಯದ 1ನೇ ಶ್ಲೋಕ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಂ ವಿವಸ್ವಾನ್ ಮನವೇ ಪ್ರಾಹ ಈಶ್ವರ ಅಬ್ರವೀತ್. ಅಂದ್ರೆ ನಾನು ಇದನ್ನು ಸೂರ್ಯದೇವನಿಗೆ ಎಷ್ಟೋ ಕೋಟಿ ವರ್ಷದಿಂದ ಹೇಳಿದ್ದೇನೆ, ವಿವಸ್ವಾನಿಗೆ. ಹಾಗಾಗಿ ಇದು ನಿನ್ನೆ ಮೊನ್ನೆದಲ್ಲ, ಇದು ಪುರಾತನ ಸನಾತನ, ಪ್ರಭುಪಾದದಿಂದ ಹೇಳ್ತಾರೆ. ಮತ್ತೆ ತುಂಬಾ ಕೊಟೇಶನ್ ಉಂಟು. ಮತ್ತೆ ಪ್ರಭುಪಾದ್ ಇಲ್ಲಿ ಇನ್ನೊಂದು ಹೇಳ್ತಾರೆ ಎಂತಂದ್ರೆ, ಹೆಚ್ಚಿನವರು ಈಗ ಕೂಡ ನನಗೆ ಒಂದು ಪ್ರಶ್ನೆ ಮಾಡಿದ್ರು ಭಗವದ್ಗೀತೆ ಕ್ಲಾಸ್ ಅಲ್ಲಿ. ಅಂದ್ರೆ ರಾಮಾಯಣ ಮೊದಲಾಯ್ತು, ಇದು ಮಹಾಭಾರತ ಮತ್ತೆ ಆಯ್ತು. ಇಲ್ಲ ಸರ್, ಹೇಗೆ ಅಂದ್ರೆ ಪ್ರಭುಪಾದ್ ಇಲ್ಲಿ ಎಂತ ಹೇಳ್ತಾರೆ ಅಂದ್ರೆ, 5000 ವರ್ಷದ ಹಿಂದೆ ಭಾಗವತವನ್ನು ವೇದವ್ಯಾಸರು ಕಂಪೈಲ್ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದ್ರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡೋ ಮುಂಚೆ ಕೂಡ ಇತ್ತು, ಅವರು ಹೇಳೋ ಮುಂಚೆ ಕೂಡ ಇತ್ತು. ಅವರು ಮ್ಯಾನುಫ್ಯಾಕ್ಚರ್ ಮಾಡಿದಲ್ಲ, ಅದು ಸನಾತನ. ಹೇಗೆಂದ್ರೆ ನಿಮ್ಗೆ ಇದರ ಒಂದು ಕ್ಲೂ ಎಂತ ಇದು ಸಿಗುದಂದ್ರೆ, ಈ ಬ್ರಹ್ಮ ಸಂಹಿತ ಬ್ರಹ್ಮನ ಮೊನ್ನೆ ಹೇಳಿದೆ, ಈ ಆದಿಕೇಶವ ಟೆಂಪಲ್ ಅಲ್ಲಿ ಚೈತನ್ಯ ಮಹಾಪ್ರಭುಗೆ ಸಿಕ್ತು 500 ವರ್ಷ ಹಿಂದೆ. ಅದು ಕೂಡ ಎಂತಂದ್ರೆ ಪೇಪರ್ ಎಂತ ಹೇಳುದು, ಬರ್ದಿದ್ದದು ಲಿಪಿ. ಬ್ರಹ್ಮ ಸಂಹಿತ ರಚಿತವಾದದ್ದು ಎಷ್ಟೋ ಕೋಟಿ ವರ್ಷದ ಹಿಂದೆ ಬ್ರಹ್ಮ. ಮತ್ತೆ ಎಂತಂದ್ರೆ ಬ್ರಹ್ಮ ಸಂಹಿತೆಗೆ ಈ ಕೊಟೇಶನ್ ಎಲ್ಲ ಭಾಗವತಮಿಂದ, ಅದು ಹೇಗೆ ಬಂತು? ಯಾಕಂದ್ರೆ ಇದು ತುಂಬಾ ಸನಾತನ, ಇದು ನಾವು ಅರ್ಥ ಮಾಡ್ಬೇಕು. ಈಗ ನಮ್ಮ ಈ ಎಂತ ಹೇಳುದು ಸಣ್ಣ ಮೆದುಳಲ್ಲಿ ಇದು ಅರ್ಥ ಆಗ್ಲಿಕ್ಕಿಲ್ಲ. ನಾವು ಅದಕ್ಕೆ ಅದರದ ಡ್ಯೂ ರೆಸ್ಪೆಕ್ಟ್ ಉಂಟು. ಆದ್ರೆ ಈ ಎಲ್ಲ ಫಿಲಾಸಫರ್, ವಿಜ್ಞಾನಿಗಳೆಲ್ಲ ಅವರಿಗೆ ಈ ಕೃಷ್ಣ ಬೇಡ, ಅವರು ಇದನ್ನ ಅಕ್ಸೆಪ್ಟ್ ಮಾಡೋದು, ಇದು ಮೈಥಾಲಜಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರಭುಪಾದ್ ಕೂಡ ಹೇಳ್ತಾರೆ, ಪ್ರಭುಪಾದ್ ಕ್ಲಾಸ್ ಮಾಡುವಾಗ ಹೇಳ್ತಾರೆ ಎಂತಂದ್ರೆ, ನಾನೀಗ ಈ ಭಾಗವತನ ಕ್ಲಾಸ್ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ನಾನು ಪ್ರೆಸೆಂಟ್ ಮಾಡೋ ಮುಂಚೆ ಕೂಡ ಇತ್ತು ಭಾಗವತ, ನಾನು ಇದನ್ನು ಸೃಷ್ಟಿ ಮಾಡಿದಲ್ಲ. ಇದನ್ನು ನಾವು ತಿಳಿಬೇಕಂತ ಪ್ರಭುಪಾದ್ ಹೇಳ್ತಾರೆ. ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಅದೇ ಸನಾತನ, ಈ ಎಂತ ಹೇಳುದು ವೇದಿಕ್ ಕಲ್ಚರ್, ಇದು ಸನಾತನ ಅಂದ್ರೆ ಅದಕ್ಕೆ ಬಿಗಿನಿಂಗ್ ಮತ್ತೆ ಎಂಡ್ ಯಾವುದಿಲ್ಲ, ಅದು ಟೋಟಲ್ ಇಟರ್ನಲ್ ಅಂದ್ರೆ ಕೃಷ್ಣ ಸನಾತನ, ನಾವು ಕೂಡ ಸನಾತನ. ಪ್ರಭುಪಾದ್ ಹೇಳ್ತಾರೆ, ಕೃಷ್ಣ ಕೂಡ ಸನಾತನ, ನಾವು ಕೂಡ ಸನಾತನ. ಮತ್ತೆ ನಮ್ಮ ಮತ್ತೆ ಕೃಷ್ಣನೊಟ್ಟಿಗೆ ಇರುವ ಸಂಬಂಧ ಕೂಡ ಸನಾತನ. ಪ್ರಭುಪಾದ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಕೃಷ್ಣ ಸನಾತನ, ನಾವು ಕೂಡ ಸನಾತನ, ನಮ್ಮೊಟ್ಟಿಗಿರುವ ಕೃಷ್ಣನೊಟ್ಟಿಗೆ ಸಂಬಂಧ ಕೂಡ ಸನಾತನ. ಆದರೆ ಎಂತಾಗಿದೆ ಅಂದ್ರೆ, ಇದು ಈಗ ಸಂಬಂಧ ಕಡಿದು ಹೋಗಿದೆ. ಅದು ಹೇಗೆ ಕಡಿದು ಹೋದದು? ಮಾಯೆಯಿಂದ. ಮಾಯೆ ಅಂದ್ರೆ ನಾವು ಇಂದ್ರಿಯ ಸುಖದಲ್ಲಿ ಹೋಗಿದ್ದೇವೆ, ಹಾಗಾಗಿ ಇದು ಬೇರೆ ಬೇರೆ ಆಗಿದೆ ಅಂತ ಪ್ರಭುಪಾದ್ ಹೇಳ್ತಾರೆ. ಇದಕ್ಕೆ ಪ್ರಭುಪಾದ್ ಎಂತ ಹೇಳುದಂದ್ರೆ, ಸ್ವಪ್ನ ಅಂದ್ರೆ ನಮ್ಮ ನಿದ್ರೆ, ಈ ಕನಸು. ಸ್ವಪ್ನ ಅಂದ್ರೆ ಕನಸು, ಡ್ರೀಮ್. ಪ್ರಭುಪಾದ್ ಹೇಳ್ತಾರೆ, ಈಗ ಈ ಕನಸಿನಲ್ಲಿ ಯಾವುದು ನಿಜವಾದದಿಲ್ಲ. ನೀವು ಎಲ್ಲರಿಗೂ ಕನಸು ಬಂದಿರಬಹುದು, ಯಾಕಂದ್ರೆ ಎಲ್ಲರಿಗೂ ಬರ್ತದೆ ಕನಸು. ಕನಸಿನಲ್ಲಿ ಎಂತ ಅಂದ್ರೆ, ಕೆಲವೊಮ್ಮೆ ಕೆಲವರೆಲ್ಲ ಹೇಳ್ತಾರೆ, ಅಂದ್ರೆ ನಾನು ಕನಸಿನಲ್ಲಿ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆದ ಅಂತ. ಮತ್ತೆ ಅವರು ಹೇಳುವಾಗ ಅವನ ಮಾಮೂಲಿ ಎಂತ ಹೇಳೋದು, ಕೆಳಗೆ ಚಾಪೆಯಲ್ಲಿರ್ತಾನೆ. ಕನಸಿನಲ್ಲಿ ಅವ ಪ್ರೈಮ್ ಮಿನಿಸ್ಟರ್ ಆದ ಅಂದ್ರೆ ಎಲ್ಲ ಅವನ ಎದುರು ಒಂದು 10 ಗಾಡಿ ಎಸ್ಕಾಟ್ಸ್, ಹಿಂದೆ ಒಂದು 10 ಗಾಡಿ,
ಮತ್ತೆ ಅವ ಇಳಿಯುವಾಗ ಎಲ್ಲರೂ ಅವನಿಗೆ ಹೂ ಹಾಕೋದು, ಅಂದ್ರೆ ಒಂದು ರಾಜನ ಇದು ಕನಸು ಕಾಣ್ತಾನೆ. ಆದ್ರೆ ನಿಜ ಇದು ಬರುವಾಗ ಅದು ಅವನಿಗೆ ಗೊತ್ತಾಗ್ತದೆ, ಇದು ಕನಸು ಮಾರೆ ಅಂತ ಅವನಿಗೆ ಗೊತ್ತಾಗ್ತದೆ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣನೊಟ್ಟಿಗಿರುವ ಬಾಂಧವ್ಯ ಕೂಡ ನಾವೀಗ ಕಡ್ದು ಹೋಗಿದೆ, ಇದು ಕೂಡ ಒಂದು ಕನಸು ಇದ್ದಾಗೆ. ಇದು ಅಲ್ಯೂಸಿನೇಷನ್, ಪ್ರಭುಪಾದ ಹೇಳ್ತಾರೆ ಅಲ್ಯೂಸಿನೇಷನ್ ಅಂತ ಹೇಳ್ತಾರೆ. ಆಕ್ಚುಲಿ ಈ ಎಂತ ಹೇಳೋದು, ಡಿಟ್ಯಾಚ್ಮೆಂಟ್ ಅನ್ನೋದಿಲ್ಲ. ಆದರೆ ಯಾಕೆ ಈ ಡಿಟ್ಯಾಚ್ಮೆಂಟ್ ಬಂದಿದೆ ಅಂದರೆ, ನಾವು ಈ ಭೌತಿಕ ಲೋಕದಲ್ಲಿ ನಾವು ಇಂದ್ರಿಯ ಸುಖದಲ್ಲಿ ಅಂಟಿಕೊಂಡಾಗ ನಮಗೆ ಅದು ಇದಾಗಿದೆ. ಇದು ಆಕ್ಚುಲಿ ನಾವು ಕೃಷ್ಣನಿಗೆ ಅಟ್ಯಾಚ್ ಆಗಿರ್ತೇವೆ. ಈಗ ನೋಡಿ, ಯಾರಾದರೂ ಈ ಭಕ್ತಿ ಮಾರ್ಗ ಬಂದ ಮೇಲೆ ಅವನ ನಿಜ ಸ್ವರೂಪ ಎಂತ, ಜೀವಿಯರ ಸ್ವರೂಪ ಕೃಷ್ಣ ನಿತ್ಯದಾಸ, ಕೃಷ್ಣನ ನಿತ್ಯ ಸೇವಕ ಆ ಪೊಸಿಷನ್ಗೆ ಬರ್ತಾನೆ ಅಂತ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಇದನ್ನು ಹೇಗೆ ನಾವು ಪುನರ್ಜೀವಿಸುವುದು, ನಮ್ಮ ಆ ಕೃಷ್ಣ ಇದ್ದ ಸಂಬಂಧ. ಈ ಎಲ್ಲ ಆಚಾರ್ಯಗಳು, ಶುದ್ಧ ಭಕ್ತರು, ಅವರು ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ. ಆ ನಿಯಮಗಳನ್ನು ನಾವು ಪಾಲನೆ ಮಾಡಿದ್ದೇವೆ. ನೋಡಿ ಪ್ರಭುಪಾದ ಅಂತ ಹೇಳುದಂತ, ಪ್ರಭುಪಾದ ಹೇಳುದು 4 ವಿಷಯ ಹೇಳ್ತಾರೆ. ಒಂದು, ಅನೈತಿಕ ಸ್ತ್ರೀಯೊಟ್ಟಿಗೆ ಈ ಸಂಬಂಧ ಇಲ್ಲ, ಅಂದ್ರೆ ಹೆಂಡತಿ ಅಲ್ಲದೆ ಉಳಿದೊಟ್ಟಿಗೆ ನಾವು ಸೆಕ್ಸ್ ಮಾಡ್ಲಿಕ್ಕಿಲ್ಲ. ಮತ್ತೆ ಜೂಜು ಮಾಡ್ಲಿಕ್ಕಿಲ್ಲ. ಮತ್ತೆ ಮದ್ಯಪಾನ ಸೇವನೆ ಮಾಡ್ಲಿಕ್ಕಿಲ್ಲ. ಮತ್ತೆ ಮಾಂಸಾಹಾರಿ. ಈ 4 ಬಿಟ್ಟು 14 ಸುತ್ತು ಕೃಷ್ಣ ಪ್ರಜೆ ಮಾಡಿದ್ರೆ, ಪ್ರಭುಪಾದ ಹೇಳಿದರೆ, ನಿಮ್ಮನ್ನು ಗೋಲೋಕಕ್ಕೆ ಕೊಂಡೋಗುವ ಜವಾಬ್ದಾರಿ ನಂದು. ಈಗ ಹೇಗೆಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಓಲ್ಡ್ ಮನೆಯಲ್ಲಿ 2 ಬಾಗಿಲು ಇರ್ತದೆ, ಒಂದು ಎದುರು ಬಾಗಿಲು ಮತ್ತೆ ಒಂದು ಹಿಂದೆದು ಬಾಗಿಲು. ಅದಕ್ಕೆ ತುಳುವಲ್ಲಿ ಕುರು ಬಾಗಿಲು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಎಂತ ಗೊತ್ತಿಲ್ಲ. ಅಂದ್ರೆ ಹಿಂದೆದೊಂದು ಬಾಗಿಲು ಇರ್ತದೆ ಓಲ್ಡ್ ಮನೆಯಲ್ಲಿ. ಈಗ ಅದು ಫ್ಲಾಟ್ ಅಲ್ಲ, ಈಗದಿಲ್ಲ, ಓಲ್ಡ್ ಮನೆ ಇರ್ತದೆ. ಪ್ರಭುಪಾದ ಹೇಳ್ತಾರೆ, ಗೋಲೋಕ ಅದು ಹಿಂದಿನ ಬಾಗಿಲದು ಕೀ ನನ್ನ ಹತ್ರ ಉಂಟು, ಚಾವಿ. ನೀವು ಈ 4 ಪಾಲನೆ ಮಾಡಿ 16 ಸಲ ಜಪ ಮಾಡಿದ್ರೆ ನಿಮ್ಮನ್ನು ಗೋಲೋಕಕ್ಕೆ ಕೊಂಡೋಗೋ ಜವಾಬ್ದಾರಿ ನಂದು. ಪ್ರಭುಪಾದ ಅಷ್ಟೇ ಹೇಳಿದ ಮೇಲೆ ಅದು ಆಯ್ತು. ಯಾಕೆಂದ್ರೆ ಶುದ್ಧ ಭಕ್ತರ ಮಾತನ್ನು ಕೃಷ್ಣನ್ ಈಡೇರಿಸ್ತಾನೆ, ಅದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ನಾವು ಅವರ ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ನಮಗೆ ಆ ಗೋಲೋಕಕ್ಕೆ ಹೋಗ್ಬೋದು, ಮತ್ತೆ ನಮ್ಮ ನಿಜವಾದ ಆ ಕೃಷ್ಣ ಪ್ರಜ್ಞೆಯನ್ನು ಪುನರ್ಜೀವಿಸಬಹುದು. ಈಗ ಚೈತನ್ಯ ಮಹಾಪ್ರಭು ಇದಕ್ಕೆ ಹೇಳ್ತಾರೆ, ಎಂತ ಹೇಳ್ತಾರೆ ಅಂದ್ರೆ, ಹೇಗೆ ಅಂದ್ರೆ ಪ್ರಭುಪಾದ ಎಂತ ಹೇಳುದು ಅಂದ್ರೆ, ಯಾರಾದ್ರೂ ಪುಷ್ ಮಾಡಿದ್ರೆ ನಮ್ಗೆ ಮತ್ತೆ ಆ ಕೃಷ್ಣ ಪ್ರಜ್ಞೆಗೆ ಹೋಗ್ಬೋದು. ಈಗ ಪ್ರಭುಪಾದ ಪುಷ್ ಮಾಡ್ತಿದ್ರೆ ನಾವೆಲ್ಲ ಬಂದಿದ್ದೇವೆ. ಅದೇ ರೀತಿ ಚೈತನ್ಯ ಮಹಾಪ್ರಭು ಇದಕ್ಕೆ ಒಂದು ಆ ಪದ್ಯವನ್ನು ಹೇಳ್ತಾರೆ. ಆ ಪದ್ಯ ಈಗ ನಾನು ಹೇಳ್ತೇನೆ. ಜೀವ ಜಾಗೋ ಗೌರಾ ಚಾಂದ್ ಬೋಲೆ, जीव जागो गौरा चांद बोले, कोता निद्रा जाओ माया पिशाची रखोले, जीव जागो गौरा चांद बोले. ಇದು ಚೈತನ್ಯ ಮಹಾಪ್ರಭು ಕೊಟ್ಟ ಪದ್ಯ. ಆ ಪದ್ಯದಲ್ಲಿ ಎಂತ ಉಂಟಂದ್ರೆ, ನೀನು ಮಾಯ ಇದರಲ್ಲಿ ಮಲಗಿದ್ಯಾ, ನೀನು ಎದ್ದೇಳು ಅಂತ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ 2ನೇ ಸೆಂಟೆನ್ಸ್, ಬಜಿ ಬೋ ಬೋಲಿಯಾ ಏಸೆ ಸಂಸಾರ ಬಿತಾರೆ, ಭೂಲಿಯಾ ರೋಹಿಲೆ ತುಮಿ ಅವಿದ್ಯಾರ ಬಾರೆ. ಅಂದ್ರೆ ಇದ್ರಲ್ಲಿ ಎಂತ ಹೇಳುದಂದ್ರೆ, ನೀನು ಈ ಭಕ್ತಿ ಸೇವೆಯನ್ನು ಮರೆತಿದ್ಯಾ, ಮತ್ತೆ ನೀನು ಈ ಜನ್ಮ ಮೃತ್ಯು ಸೈಕಲ್ ಅಲ್ಲಿ ನೀನು ಇದ್ದೀಯಾ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಜನ್ಮ ಮೃತ್ಯು ಜರ ವ್ಯಾಧಿ ಸೈಕಲ್ ಅಲ್ಲಿ ನೀನು ಇದ್ದೀಯಾ, ಹಾಗಾಗಿ ನೀನು ಎದ್ದೇಳು ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ತಾಯಿಯ ಗರ್ಭದಕ್ಕೆ ಇದನ್ನು ಕಂಪೇರ್ ಮಾಡ್ತಾರೆ. ನಾನು ನಿಮಗೆ ಹೇಳಿರ್ಬೋದು, ಈ ಭಾಗವತಮಲ್ಲಿ ಉಂಟು. ಅಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಇರುವಾಗ ನಮ್ಮ ಪ್ರೇಯರ್ ಕೂಡ ಉಂಟು, ಅದನ್ನು ಕೂಡ ನಿಮ್ಗೆ ಹೇಳಿದ್ದೇನೆ. ಈಗ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಇದು ಹೇಗೆ ಅಂದ್ರೆ, ಆಕ್ಚುಲಿ ತಾಯಿಯ ಗರ್ಭದಲ್ಲಿರುವುದು ನಮ್ಗೆ ತುಂಬಾ ಕಷ್ಟಕರ ಅಂತೆ. ಮತ್ತೆ ನಾವಾಗ ಎಂತ ಮಾಡ್ತೇವೆ ಅಂದ್ರೆ, ನಾವಾಗ ಈಗ ನೋಡಿ ಪ್ರಭುಪಾದ ಹೇಳ್ತಾರೆ,
3 ತಿಂಗಳಾಗುವ ಎಂತಾಗ್ತದೆ, 4 ತಿಂಗಳಾಗುವ ಎಂತಾಗ್ತದೆ, 5 ಎಂತಾಗ್ತದೆ, 6 ಎಂತಾಗ್ತದೆ, 7 ಆಗುವ ಪೂರ್ತಿ ಪ್ರಜ್ಞೆ ಬರ್ತದೆ. ಮತ್ತೆ ನಾವು ಕೃಷ್ಣನನ್ನು ಕರಿತೇವಂತೆ, ಓ ಕೃಷ್ಣ ಒಮ್ಮೆ ನನ್ನನ್ನು ಇಲ್ಲಿಂದ ಹೊರಗೆ ಹಾಕು ಅಂದ್ರೆ, ಯಾರಾದ್ರೂ ಈಗ ನಮ್ಮ ಗೋಣಿಚೀಲದಲ್ಲಿ ಹಾಕಿದ್ರೆ ನಮ್ಗೆ ಹೇಗಾಗ್ತದೆ, ನಮ್ಗೆ ಸಫೋಕೇಶನ್ ಆಗ್ತದೆ. ಅಂದ್ರೆ ಟೋಟಲ್ ನಮ್ಮ ಎಂತ ಹೇಳುದು ಬ್ರೀತಿಂಗ್ ಎಲ್ಲ ಇದಾಗ್ತದೆ, ನಮ್ಗೆ ಒಮ್ಮೆ ಹೊರಗೆ ಬರ್ಬೇಕಂತ. ಅದೇ ರೀತಿ ಆ ಮಗುವಿಗೆ ಕೂಡ ಗರ್ಭದಲ್ಲಿ, ತಾಯಿ ಗರ್ಭದಲ್ಲಿ ಹಾಗೆ ಆಗ್ತದೆ. ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ಕೃಷ್ಣ ಬರ್ತಾನೆ. ಕೃಷ್ಣನಿಗೆ ಎಲ್ಲರ ಮೇಲೆ ಕರುಣೆ ಉಂಟು, ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಆಗ ಆ ಮಗು ಹೇಳ್ತಾನೆ, ಕೃಷ್ಣ ಯಾಕೆ ನನ್ನನ್ನು ಇಲ್ಲಿ ಹಾಕಿದ್ಯಾ, ಯಾಕೆ ಹಾಕಿದ್ಯಾ, ನನ್ನನ್ನು ಹೊರಗೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸಮಾಂ ಸರ್ವೇಶು ಸೂರ್ಯದಂ ಸರ್ವಭೂತಾನ, ನಾನು ಎಲ್ಲರ ಹಿತೇಶಿ, ನಾನು ಒಬ್ಬನಿಗೆ ಪಾರ್ಶಾಲಿಟಿ, ಇನ್ನೊಬ್ಬನಿಗೆ ಒಳ್ಳೇದು ಮಾಡೋದು ಇದು ನಂದು ಇದಿಲ್ಲ, ಎಲ್ಲರಿಗೂ ನಾನು ಸೇಮ್. ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ಅವನ ಲಾಸ್ಟ್ 100 ಲೈಫ್ ತೋರಿಸ್ತಾನೆ. ಆಕ್ಚುಲಿ 1,000,000 ಲೈಫ್ ಆಗಿದೆ, ಅಂದ್ರೆ 1,000,000 ಲೈಫ್ ತೋರಿಸಿದ್ರೆ ಅವನಿಗೆ ಆ 1,000,000 ಲೈಫ್ ನೋಡುವಂತ ಇದಿಲ್ಲ, ಅವನಿಗೆ ಆ ಶಕ್ತಿ ಇಲ್ಲ. ಅದಕ್ಕೆ ಲಾಸ್ಟ್ ಒಂದು 100 ಲೈಫ್ ತೋರಿಸ್ತಾನೆ. ಮತ್ತೆ 100 ಲೈಫ್ ಅಲ್ಲಿ ಎಲ್ಲ ಇಂದ್ರಿಯ ಸುಖ ಮಾಡಿದ್ದಾನೆ, ಬೇಡದೆ ಮಾಡಿದ. ಮತ್ತೆ ತೋರಿಸ್ತಾನೆ, ಆಗ ಅವನಿಗೆ ಎಸ್ ಕೃಷ್ಣದ್ದು ಎಲ್ಲಿ ಇದರಲ್ಲಿ ಕೃಷ್ಣಂದು ಏನು ತಪ್ಪಿಲ್ಲ, ಇದೆಲ್ಲ ನಂದು ತಪ್ಪು ಅಂತ ಅವನಿಗೆ ಅರಿವಾಗ್ತದೆ. ಮತ್ತೆ ಅವ ಅಡ್ಡ ಬೀಳ್ತಾನೆ, ಕೃಷ್ಣನಿಗೆ ಅಡ್ಡ ಬಿದ್ದು ಹೇಳ್ತಾನೆ, ಕೃಷ್ಣ ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಇನ್ನೂ ಈ ರೀತಿ ಮಾಡುವುದಿಲ್ಲ ಅಂತ ನಾನು ನಿನ್ಗೆ ಪ್ರಮಾಣ ಮಾಡ್ತೇನೆ ಅಂತ ಅಲ್ಲಿ ಹೇಳ್ತಾನೆ. ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ಎಸ್ ಓಕೆ ಅಂತ ಹೇಳಿ ಮತ್ತೆ ಅವನನ್ನು ಹೊರಗೆ ತರ್ತಾನೆ, ತಾಯಿಯ ಗರ್ಭದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ಅಲ್ಲಿ ಪ್ರಾಮಿಸ್ ಮಾಡಿದ್ದಾನೆ ಕೃಷ್ಣನಿಗೆ, ಆದ್ರೆ ಈ ಮಾಯಾ ಇಂದ್ರಿಯ ಸುಖವನ್ನು ನೋಡಿ ಮತ್ತೆ ಅದೇ ನಾಯಿ ಬಾಲ ಡುಂಗು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಪುನಃ ಪುನಃ ಚರ್ವಿತ ಚರ್ವನಾನ, ಎಂತ ನಾವು ಜಗದಿದ್ದೇವ. ಈಗ ಹೇಗಂದ್ರೆ ಕಬ್ಬಿಣ, ಕಬ್ಬು ಜ್ಯೂಸ್, ಶುಗರ್ ಕೇನ್ ಜ್ಯೂಸ್, ಅಲ್ಲಿ ಎಂತ ಮಾಡ್ತಾನೆ ಅವ, ಆ ಶುಗರ್ ಕೇನ್ ಅನ್ನು ಆ ಮಿಷಿನ್ ಒಳಗೆ ಹಾಕ್ತಾನೆ, ಮತ್ತೆ ತೆಗಿತಾನೆ, ಮತ್ತೆ ಹಾಕ್ತಾನೆ, ಮತ್ತೆ ತೆಗಿತಾನೆ, ಮತ್ತೆ ಹಾಕ್ತಾನೆ. ಆಲ್ಮೋಸ್ಟ್ ಅದರ ರಸ ಇಲ್ಲಿ ತನಕ ಬರ್ತದೆ, ಅಲ್ಲಿ ತನಕವ ತೆಗ್ದಾಕ್ತಾನೆ. ಮತ್ತೆ ಕಡೆಗೆ ಎಂತ ಮಾಡ್ತಾನೆ, ಅದನ್ನು ಬಿಸಾಡ್ತಾನೆ. ಇವ ಭಿಕ್ಷುಗೆ ಎಂದು ಬಂದು ಎಂತ ಮಾಡುದು, ಎಲ್ಲಿ ಬಿಸಾಡಿದ ಅದನ್ನು ಜಗಿತಾನೆ, ಅದ್ರಲ್ಲಿ ಜ್ಯೂಸ್ ಇಲ್ಲ, ಮತ್ತೆ ಕೂಡ ಜಗಿತಾನೆ. ನಾವು ಕೂಡ ಅದೇ ಕಂಡೀಷನ್ ಅಂತೆ. ಪ್ರಹ್ಲಾದ್ ಮಹಾರಾಜ್ ಹೇಳುದು, ಪುನಃ ಪುನಃ ಚರ್ವಿತ ಚರ್ವಾನ, ಚೂ ಇಂದ ಚೂ, ನಾವು ಎಂತೆಲ್ಲ ಮಾಡಿದ್ದೇವೆ ಇಂದಿನ ಲೈಫಲ್ಲಿ ಅದನ್ನೇ ವಾಪಸ್ ಮಾಡುದು. ಹಾಗಾಗಿ ಇದು ನಾವು ಮಾಡಬಾರ್ದು ಅಂತ ಪ್ರಭುಪಾದರು ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಈ ಸಾವಂದ್ರೆ ಎಂತ, ಸಾವಂದ್ರೆ ನಾವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಡೆತ್ ಅಂದ್ರೆ ಈ ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುದು. ಹಾಗಾಗಿ 7 ತಿಂಗಳು ಈ ಮಗು ಗರ್ಭದಲ್ಲಿ ಇರ್ತದಲ್ಲ, ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಡೆತ್ ಅಂತ. ಆದ್ರೆ 7 ತಿಂಗಳ ನಂತರ ಆ ಪ್ರಜ್ಞೆ ಬರ್ತದೆ, ಮತ್ತೆ ಆ ಮಗು ಇರುವುದಂತೆ. ಹಾಗೆ ಪ್ರಭುಪಾದ ಇಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ. ಎಸ್ ಓಕೆ, ಈಗ ನಾವು ಸ್ವಲ್ಪ ಈ ಭಾವಾರ್ಥಕ್ಕೆ ಬರುವ. ಅಂದ್ರೆ ಪ್ರಭುಪಾದ ಭಾವಾರ್ಥದಲ್ಲಿ ಎಂತ ಹೇಳ್ತಿದ್ದಾರೆ ನೋಡುವ, ಸ್ವಲ್ಪ ಮೇಲು. ಓಕೆ, ಶ್ರೀಮದ್ ಭಾಗವತ ಪೂರ್ವ, ಇದು ನಾನು ಹೇಳಿದೆ, ಬ್ರಹ್ಮ ತಂತ್ರ, ವಾಯವ್ಯ ತಂತ್ರದಲ್ಲಿ ಬ್ರಹ್ಮದೇವನು ಬ್ರಹ್ಮಾಂಡ ಸಮಯದಲ್ಲಿ ಶಿಲ್ಪಿಯಾದ, ಅವನು ಇಡೀ ಬ್ರಹ್ಮಾಂಡವನ್ನು ಆವರಿಸುವ ಮಹಾಚಕ್ರವನ್ನು ರೂಪಿಸಲು ಆಲೋಚಿಸಿದನೆಂದು ಹೇಳಲಾಗಿದೆ. ಈ ಮಹಾಚಕ್ರದ ಕೇಂದ್ರ ಬಿಂದುವನ್ನು ನೈಮಿಷಾರಣ್ಯ, ಅದು ನಿಮಗೆ ಹೇಳಿದ್ದೇನೆ. ಅಂತೆ ಮಹಾಪುರ ನೈಮಿಷಾರಣ್ಯ ಇನ್ನೊಂದು ಪ್ರಸ್ತಾವವಿದೆ. ನೈಮಿಷಾರಣ್ಯದಲ್ಲಿ ಯಜ್ಞವನ್ನು ಆಚರಿಸುವುದರಿಂದ ಆಸುರ ಪ್ರವೃತ್ತಿ ಜನರ ಶಕ್ತಿಯನ್ನು ಕುಂದಿಸ್ತದೆ, ಅಂದ್ರೆ ಟೋಟಲಿ ಆಸುರ ಪ್ರವೃತ್ತಿ ಕಡಿಮೆ ಆಗ್ತದೆ, ಇದು ಕೂಡ ಹೇಳಿದ್ದೇನೆ. ಭಗವಂತನಾದ ಶ್ರೀ ವಿಷ್ಣುವನ್ನು ಸಂತುಷ್ಟಗೊಳಿಸಲು ಭಕ್ತರು ಎಲ್ಲಾ ಬಗೆಯ ಯಜ್ಞಗಳನ್ನು ಆಚರಿಸ್ತಾರೆ. ಭಕ್ತರು ಸಕಲ ಭಗವಂತನ ಸೇವೆಯಲ್ಲಿ ಆಸಕ್ತರು, ಆದರೆ ಪತಿತಾತ್ಮರು ಐಕ ಜೀವನ ಭೋಗಗಳಲ್ಲಿ ಆಸಕ್ತರು. ಅಂದ್ರೆ ಪತಿತಾತ್ಮ ಯಾವ ಇಂದ್ರಿಯ ಸುಖದಲ್ಲಿ ಆಸಕ್ತಿ, ಭಕ್ತರು ಕೃಷ್ಣನ ಸೇವೆಯಲ್ಲಿ ಆಸಕ್ತಿ. ಐಕ ಪ್ರಪಂಚದಲ್ಲಿ ಸ್ವಾಮಿ ಶ್ರೀ ವಿಷ್ಣುವಿನ ಪ್ರೀತ್ಯರ್ಥ ಹೊರತಾಗಿ ಬೇರೆ ಯಾವ ಕಾರಣದಿಂದ ಕರ್ಮಾಚರಣೆ ಮಾಡಕೂಡದು. ಅಂದ್ರೆ ಎಲ್ಲವೂ ಕೃಷ್ಣನಿಗೆ ರಿಲೇಟ್ ಆಗಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗೆ ಮಾಡಿದವರಿಗೆ ಬಹುಮಾನ ಮತ್ತಷ್ಟು ಹೆಚ್ಚುವುದೆಂದು ಭಗವದ್ಗೀತೆ ಹೇಳಲಾಗಿದೆ. ಯಾರೆಲ್ಲ ಅವರ ಸ್ವಂತ ಇಂದ್ರಿಯ ಸುಖ ಮಾಡ್ತಾರೆ, ಬಹುಮಾನ ಹೆಚ್ಚುತ್ತದೆ. ಆದ್ದರಿಂದಲೇ ಸಕಲ ಕರ್ಮಗಳನ್ನು ವಿಷ್ಣು ಮತ್ತು ಅವನ ಭಕ್ತರ ತೃಪ್ತಿಗಾಗಿ ಯಜ್ಞಪೂರ್ವಕ ಆಚರಿಸಬೇಕು. ಇದು ಎಲ್ಲರಿಗೂ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವುದು. ಯಾವಾಗ ನಾವು ಕೃಷ್ಣನಿಗೆ ಇದು ಅರ್ಪಣೆ ಮಾಡ್ತೇವೆ, ಆಗ ನಮಗೆ ನಿಜ ಶಾಂತಿ ಸಿಗ್ತದೆ. ಮಹರ್ಷಿಗಳು ಸದಾ ಕಾಲವು ಜನಸಾಮಾನ್ಯರಿಗೆ ಒಳಿತನ್ನು ಉಂಟು ಮಾಡುವುದರೆಲ್ಲ ಕಾತರಾಗ್ತಾರೆ. ನೋಡಿ, ಈ ಭಾಗವತಮನ್ ಅಲ್ಲಿ ಎಲ್ಲ ಮಹರ್ಷಿಗಳು ಬಂದು ಅವ್ರು ಯಾಕೆ ಇದನ್ನು ಬಂದರು, ಯಾಕೆಂದ್ರೆ ನಮ್ಗೆ ಎಂತಾದ್ರು ಬೆನಿಫಿಟ್ ಆಗಲಿ ಕಲಿಯುಗದ ಜನರಿಗೆ, ಇಲ್ಲದವ್ರಿಗೆ ಅಗತ್ಯ ಇರಲಿಲ್ಲ ಅದನ್ನು ಭಾಗವತಮ ಹೇಳುವಂಥದ್ದು.
ಆದ್ದರಿಂದಲೇ ಶೌನಕ ಮುನಿಗಳ ಮುಖಂಡತ್ವದಲ್ಲಿ ಋಷಿಗಳು ಮತ್ತಿತರರು ಸತತವಾಗಿ ಮಹಾಯಜ್ಞವನ್ನು ಆಚರಿಸಿ ನೈಮಿಷಾರಣ್ಯ ಎಂಬ ಪುಣ್ಯಕ್ಷೇತ್ರದಲ್ಲಿ ಸಮಾವೇಶಗೊಂಡಿದ್ದರು. ಮರೆಯುವ ಸ್ವಭಾವದ ಜನರು ಶಾಂತಿ ಸಮೃದ್ಧಿಗಳ ರುಜು ಮಾರ್ಗವನ್ನು ಅರಿಯರು. ಈಗ ಅಂತಂದ್ರೆ ಕಲಿಯುಗದಲ್ಲಿ ಎಲ್ಲರೂ ಮರೆಯುವ ಸ್ವಭಾವ, ಆದರೆ ಈ ಋಷಿವರ್ಯಗಳು ಮರೆಯುವ ಸ್ವಭಾವದವರಲ್ಲ. ಆದರೆ ಋಷಿಗಳಿಗೆ ಈ ಮಾರ್ಗ ಗೊತ್ತು. ಆದ್ದರಿಂದಲೇ ವಿಶ್ವಕ್ಕೆ ಶಾಂತಿ ತರಬಹುದಾದ 10 ಸಮಸ್ತ ಜನಹಿತ ಕರ್ಮಾಚರಣೆಗಳನ್ನು ಅವರು ಸದಾ ಕಾತರಾಗಿದ್ದರು. ಹಾಗಾಗಿ ಇದನ್ನು ಅವ್ರು ಮಾಡಿದರು. ಯಾವುದು ಈ ಭಾಗವತಮನಲ್ಲಿ ವಾಪಸ್ ಇನ್ನೊಮ್ಮೆ ಹೇಳಲಾಯಿತು. ಎಸ್, ಈ ಪ್ಯಾರಕ್ಕೆ ಬರುವ ಸಕಲ ಜೀವಿಗಳು ಪ್ರಾಮಾಣಿಕ ಮಿತ್ರರು. ಈ ಎಲ್ಲ ಋಷಿವರ್ಯಗಳು ಅವರ ಮಿತ್ರರು, ಎಲ್ಲರ ಹಿತೇಶಿಗಳು. ವೈಯಕ್ತಿಕ ಅಸೌಕರ್ಯಗಳನ್ನು ಲೆಕ್ಕಿಸದೆ ಜನರ ಒಳಿತಿಗಾಗಿ ಅವರು ಸದಾ ಕಾಲ ಭಗವಂತನ ಸೇವೆಯಲ್ಲಿ ತೊಡಗಿರುತ್ತಾರೆ. ನೋಡಿ ಎಂತಂದ್ರೆ, ಈಗ ಪ್ರಭುಪಾದ್ ಅಮೆರಿಕಕ್ಕೆ ಹೋಗುವಾಗ ಆ ಹೆಂಗಸು ಅಂದ್ರೆ ಕಾರ್ಗೋ ಶಿಪ್ ಇದು ಯಾರು ವ್ಯವಸ್ಥೆ ಮಾಡಿಕೊಟ್ಟು ಅವ್ರು ಹೇಳಿದ್ರು, ಅಮೆರಿಕದಲ್ಲಿ ತುಂಬಾ ಚಳಿ ಉಂಟು, ಅಂದ್ರೆ ಸ್ನೋಫಾಲ್ ಎಲ್ಲ ಉಂಟು, ನೀವು ಅಲ್ಲಿ ಸಾಯ್ತೀರಿ. ಪ್ರಭುಪಾದ್ ಹೇಳಿದ್ರು, ಕೃಷ್ಣನಿಗೋಸ್ಕರ ನಾನು ಸಾಯ್ಲಿಕ್ಕೆ ಸಿದ್ಧ. ವೈಯಕ್ತಿಕ ಅಸೌಕರ್ಯಗಳು ಲೆಕ್ಕಿಸದೆ ಜನರ ಒಳಿತಿಗಾಗಿ ಅವರು ಸದಾಕಾಲ ಭಗವಂತ ಸೇವೆಯಲ್ಲಿ ತೊಡಗಿರುತ್ತಾರೆ. ಇದು ಶುದ್ಧ ಭಕ್ತರ ಲಕ್ಷಣ. ಸ್ವಾಮಿ ಶ್ರೀ ವಿಷ್ಣು ಒಂದು ಮಹಾವೃಕ್ಷವಿದ್ದಂತೆ. ನೋಡಿ, ಕೃಷ್ಣ ಇದು ವಿಷ್ಣು ವೃಕ್ಷವಿದ್ದಂತೆ. ದೇವತೆಗಳು, ಮಾನವರು, ಸಿದ್ಧರು, ಚಾರಣರು, ವಿದ್ಯಾಧರರು ಹಾಗೂ ಇತರ ಜೀವಿಗಳು ಈ ಮಹಾವೃಕ್ಷದ ಕೊಂಬೆ, ಟೊಂಗೆ, ಟಿಸಿಲು ಮತ್ತು ಎಳೆಗಳಿದ್ದಂತೆ. ಮಹಾವೃಕ್ಷದ ಬೇರಿಗೆ ನೀರಿರುವುದರಿಂದ ವೃಕ್ಷದ ಎಲ್ಲ ಭಾಗ ಸ್ವತಃ ಪೋಷಣೆ ಹೊಂದವು. ಇದು ಪ್ರಭುಪಾದ ತುಂಬಾ ಬಾರಿ ಹೇಳಿದ್ದಾರೆ. ನೀವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಅದೆಲ್ಲ ಗಿಡದ ಇದಕ್ಕೆ ಸೇರ್ತದೆ. ಕೇವಲ ಬೇರ್ಪಟ್ಟ ಟೊಂಗೆಗಳು ನೋಡಿ, ಕೆಲವೊಮ್ಮೆ ಎಂತಾಗ್ತದೆ, ಈ ಟೊಂಗೆಗಳು ಬೇರ್ಪಟ್ಟಾಗ್ತದೆ, ಅವರಿಗೆ ಮತ್ತೆ ಎಲೆಗಳು ಕ್ರಮೇಣ ಒಣಗಿ ಹೋಗ್ತದೆ, ಅವರು ಒಣಗಿ ಹೋಗ್ತಾರೆ. ಆದ್ರೆ ಯಾರು ಆ ಬುಡಕ್ಕೆ ಕನೆಕ್ಟ್ ಆಗಿದ್ದಾರೆ ಅವರು ಹೋಗುವುದಿಲ್ಲ. ಅಂತೆಯೇ ಮಾನವ ಸಮಾಜ ದೇವೋತ್ತಮ ಪರಮಪುರುಷನಿಂದ ಕಳಿಸಿಕೊಂಡಾಗ ವೃಕ್ಷದಿಂದ ಬೇರ್ಪಟ್ಟ ಟೊಂಗೆ, ಟಿಸಿಲು, ಎಲೆಗಳಂತೆ ಪೋಷಕಾಂಶ ನೀರನ್ನು ಪಡೆಯಲು ಅದು ಅಸಮರ್ಥವಾಗ್ತದೆ. ನೋಡಿ ಹೇಗೆ ಬ್ಯೂಟಿಫುಲ್ ಆಗಿ ಪ್ರಭುಪಾದ ಹೇಳಿದ್ದಾರೆ. ಅಂತ ಮಾನವ ಸಮಾಜ ನೀರುಣಿಸಲು ಪ್ರಯತ್ನಿಸುವವರು ವೃತ್ತ ಮತ್ತು ತಮ್ಮ ಶಕ್ತಿ ಸಂಪನ್ಮೂಲಗಳನ್ನು ಪೋಲು ಮಾಡುತ್ತಿದ್ದಾರೆ. ಆಧುನಿಕ ಐಹಿಕ ಸಮಾಜವು ಪರಮಪುರುಷನ ಸಂಬಂಧದಿಂದ ಕಳಚಿಕೊಂಡಿದೆ. ಈಗ ಎಂತಾಗಿದೆ ಅಂದ್ರೆ, ನಾವು ಭಗವಂತನ ಸಂಬಂಧ ಕಟ್ಟಾಗಿದೆ. ನಾಸ್ತಿಕ ನಾಯಕರ ಮುಖೇನ ಅದು ರಚಿಸಿರುವ ಎಲ್ಲಾ ಊಹ್ಯ ತಂತ್ರಗಳು ಹೆಜ್ಜೆ ಹೆಜ್ಜೆಗೂ ಭಗ್ನಗೊಳ್ಳುವುದು ಖಚಿತ. ಆದರೂ ಅವರು ಎಚ್ಚೆತ್ತುಕೊಳ್ಳುವುದಿಲ್ಲ. ಎಂತಂದ್ರೆ ನಾಸ್ತಿಕರು ಈಗಂದ್ರೆ ನನ್ನೊಬ್ರು ಮಿತ್ರರು ಇರ್ತಾರೆ, ಅವರು ಕೇರಳದಲ್ಲಿ ಇರುವುದು. ಅವ್ರು ಹೇಳ್ತಾರೆ ಎಂತಂದ್ರೆ, ಅಲ್ಲಿ ಅಂದ್ರೆ ಒಂದು ರಾಜಕೀಯ ರಾಜಕೀಯ ಪಕ್ಷದ ಹೆಸರು ಹೇಳುವುದಿಲ್ಲ, ಆದ್ರೆ ಒಂದು ಪಕ್ಷ, ಆ ಪಕ್ಷ ಎಂತ ಆಗ್ತದೆ ಅಂದ್ರೆ ಓಪನ್ ಆಗಿ ಹೇಳುದಂತೆ. ಎಂತಂದ್ರೆ, ನೀವು ದೇವಸ್ಥಾನಕ್ಕೆ ಹೋಗ್ಬೇಡಿ, ದೇವರಿಲ್ಲ. ಆದ್ರೆ ಅವ್ರು ಹೇಳ್ತಾರೆ, ನನ್ನ ಮಿತ್ರರು, ಆ ರಾಜಕಾರಣಿಗಳ ಮನೆಯದು ಎಲ್ಲ ಮದುವೆ ಫಂಕ್ಷನ್ ಎಲ್ಲ ಆಗೋದು ಗುರುವಾಯೂರ್ ಟೆಂಪಲ್ ಅಲ್ಲಿ ಎಲ್ಲರೂ. ಯಾಕೆಂದ್ರೆ ಅವ್ರ ಹೆಂಡತಿಯರು ಕೃಷ್ಣನ ಭಕ್ತರು. ಆದ್ರೆ ಅವರು ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಈ ಮೂರ್ಖರು, ಜನರು ಮೂರ್ಖರು, ನಾವು ಅವರನ್ನು ಫಾಲೋ ಮಾಡ್ತಾ ಇದ್ದೇವೆ. ಇದು ನಮ್ಮ ತಪ್ಪು. ಹಾಗಾಗಿ ಇದೆಲ್ಲ ಈಗೆಲ್ಲ ಆಗ್ತಾ ಉಂಟು ನೋಡಿ, ನಾಸ್ತಿಕ ನಾಯಕರ ಮುಖೇನ ಎಲ್ಲ ರಾಜಕಾರಣಿಗಳು. ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಆತ್ಮ ಜಾಗೃತಿಯ ವಿಧಿ ಎಂದು ಗೊತ್ತುಪಡಿಸಲಾಗಿದೆ. ಇದು ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಈ ಮಾರ್ಗೋಪಾಯಗಳನ್ನು ಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅತ್ಯಂತ ವೈಜ್ಞಾನಿಕವಾಗಿ ನಿರೂಪಿಸಿದ್ದಾರೆ. ನಿಜವಾದ ಶಾಂತಿ ಮತ್ತು ಸಮೃದ್ಧಿಗಳನ್ನು ತರಲು ವಿವೇಕಶಾಲಿ ಜನರು ಅವರ ಉಪದೇಶಗಳ ಲಾಭ ಪಡೆಯಬಹುದು. ಶ್ರೀಮದ್ ಭಾಗವತವನ್ನು ಕೂಡ ಇದೇ ಉದ್ದೇಶದಿಂದ ನಿರೂಪಿಸಲಾಗಿದೆ. ಮುಂದಿನ ಶ್ಲೋಕ ಇದನ್ನು ನಿಷ್ಕೃಷ್ಟವಾಗಿ ವಿವರಿಸಲಾಗಿದೆ. ಎಸ್ ವಾಂಚಾ